ನಮಸ್ಕಾರ. ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಅಪೂರ್ಣ ಭವಿಷ್ಯತ್ ಕಾಲವನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಕೃದಂತ ವಿಶೇಷಣಗಳಿಗೆ ಆಗ ಎಂಬ ಪ್ರತ್ಯಯವನ್ನು ಸೇರಿಸಿ ಪದಗಳ ರಚನೆಯನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಇಲ್ಲಿವರೆಗೆ ನಾವು ತುಳುವಿನಲ್ಲಿ ಎಲ್ಲ ರೀತಿಯ ಕಾಲವಾಚಕ ಕ್ರಿಯಾಪದ ರಚನೆಗಳನ್ನು ಕಲಿತೆವು. ಆಗ ಎಂಬ ಪ್ರತ್ಯಯವನ್ನು ಸೇರಿಸಿ ರಚಿಸಿದ ಕ್ರಿಯಾವಿಶೇಷಣಗಳು ಹೆಚ್ಚಾಗಿ ಪರಿಪೂರ್ಣ ಮತ್ತು ಅಪೂರ್ಣ ಭೂತಕಾಲ ಅಥವಾ ಭವಿಷ್ಯತ್ ಕಾಲದಲ್ಲಿ ಉಪಯೋಗಿಸಲಾಗುತ್ತದೆ. ಈ ವಾಕ್ಯಗಳನ್ನೊಮ್ಮೆ ಗಮನಿಸಿ. ಅವನು ಬಂದಾಗ ನಾನು ಊಟ ಮಾಡುತ್ತಿದ್ದೆ. ನಾನು ಮಂಗಳೂರಿನಲ್ಲಿ ಇದ್ದಾಗ ಅವನನ್ನು ನೋಡಿದ್ದೆ. ನಾನು ಓದುತ್ತಿದ್ದಾಗ ಅವನು ಟಿವಿ ನೋಡುತ್ತಿದ್ದ. ನಿನ್ನ ಬಸ್ಸು ಬರುವಾಗ ನಾನು ನಿನಗೆ ಕಾಯುತ್ತಿರುತ್ತೇನೆ. ನಾನು ಬೆಂಗಳೂರಿಗೆ ವಾಪಸ್ಸು ಹೋಗುವಾಗ ತುಳು ಕಲಿತಿರುತ್ತೇನೆ. ಈ ವಾಕ್ಯಗಳಲ್ಲಿ ಬಂದಾಗ, ಇದ್ದಾಗ, ಓದುತ್ತಿದ್ದಾಗ, ಬರುವಾಗ, ಹೋಗುವಾಗ ಇವುಗಳು ಕೃದಂತ ವಿಶೇಷಣಕ್ಕೆ ಆಗ ಎಂಬ ಪ್ರತ್ಯಯವನ್ನು ಸೇರಿಸಿ ರಚಿಸಿದ ಪದಗಳು. ಈ ಪದಗಳು ವಾಕ್ಯದ ಕಾಲಕ್ಕೆ ಅನುಸಾರವಾಗಿ ಬದಲಾಗುತ್ತವೆ. ಉದಾಹರಣೆಗೆ, ಬಂದಾಗ ಎಂಬುದು ಭೂತಕಾಲದಲ್ಲಿದೆ, ಬರುವಾಗ ಎಂಬುದು ಭವಿಷ್ಯತ್ ಕಾಲದಲ್ಲಿದೆ. ಆದರೆ ತುಳುವಿನಲ್ಲಿ ಈ ರೀತಿಯ ಪದಗಳನ್ನು ಎರಡು ರೀತಿಯಲ್ಲಿ ರಚಿಸಬಹುದು. ಮೊದಲನೆಯದು ಕ್ರಿಯಾಧಾತು ಪ್ಲಸ್ ನ ಪ್ಲಸ್ ಅಗ. ಅಗ ಎಂಬ ಪ್ರತ್ಯಯವನ್ನು ಕ್ರಿಯಾಧಾತುವಿಗೆ ಸೇರಿಸಬೇಕು. ಈ ಪ್ರತ್ಯಯವನ್ನು ಸೇರಿಸುವಾಗ ಮಧ್ಯದಲ್ಲಿ ನಕಾರವನ್ನು ಕೂಡ ಸೇರಿಸಲಾಗುತ್ತದೆ. ಇದನ್ನು ಎಲ್ಲ ಕಾಲದಲ್ಲೂ ಉಪಯೋಗಿಸಬಹುದು. ವಾಕ್ಯವು ಯಾವುದೇ ಕಾಲದಲ್ಲಿರಲಿ ಈ ಪದ ಬದಲಾಗುವುದಿಲ್ಲ. ಅಗ ಎಂಬ ಪ್ರತ್ಯಯವು ಅಪಗ ಎಂಬ ಕ್ರಿಯಾವಿಶೇಷಣದಿಂದ ಬಂದಿದೆ. ಅಪಗ ಅಂದರೆ ಆವಾಗ. ಈಗೊಂದು ಉದಾಹರಣೆಯನ್ನು ನೋಡುವ. ಮಲ್ಪು ಅಂದರೆ ಮಾಡು. ಮಲ್ಪು ಪ್ಲಸ್ ನ ಪ್ಲಸ್ ಅಗ ಮಲ್ಪುನಗ ಅಂದರೆ ಮಾಡುವಾಗ. ತೂ ಅಂದರೆ ನೋಡು. ತೂ ಪ್ಲಸ್ ನ ಪ್ಲಸ್ ಅಗ ತೂನಗ ನೋಡುವಾಗ. ಬರು ಅಂದರೆ ಬರು. ಬರು ಪ್ಲಸ್ ನ ಪ್ಲಸ್ ಅಗ ಬನ್ನಗ ಅಂದರೆ ಬರುವಾಗ. ಲೆಪ್ಪು ಅಂದರೆ ಕರೆ. ಲೆಪ್ಪು ಪ್ಲಸ್ ನ ಪ್ಲಸ್ ಅಗ ಲೆಪ್ಪುನಗ ಅಂದರೆ ಕರೆಯುವಾಗ. ಉಪ್ಪು ಅಂದರೆ ಇರು. ಉಪ್ಪು ಪ್ಲಸ್ ನ ಪ್ಲಸ್ ಅಗ ಉಪ್ಪುನಗ ಅಂದರೆ ಇರುವಾಗ. ಸರಿ, ಈಗ ಈ 5 ಕನ್ನಡ ವಾಕ್ಯಗಳನ್ನು ತುಳುವಿಗೆ ಅನುವಾದಿಸುವ. ಮೊದಲನೆಯದು, ಅವನು ಬಂದಾಗ ನಾನು ಊಟ ಮಾಡುತ್ತಿದ್ದೆ. ಆಯೆ ಬನ್ನಗ ಯಾನು ಉಣೊಂದಿತ್ತೆ. ಆಯೆ ಬನ್ನಗ ಯಾನು ಉಣೊಂದಿತ್ತೆ. ತುಳುವಿನಲ್ಲಿ ಬನ್ನಗ ಎಂಬ ಪದವು ಯಾವುದೇ ಕಾಲವನ್ನು ಸೂಚಿಸುವುದಿಲ್ಲ. ಹಾಗಾಗಿ ಇದನ್ನು ಭೂತಕಾಲ ಅಥವಾ ಭವಿಷ್ಯತ್ ಕಾಲ ಎರಡಕ್ಕೂ ಉಪಯೋಗಿಸಬಹುದು. ನಾನು ಮಂಗಳೂರಿನಲ್ಲಿ ಇದ್ದಾಗ ಅವನನ್ನು ನೋಡಿದ್ದೆ. ಯಾನು ಕುಡ್ಲಡು ಉಪ್ಪುನಗ ಆಯನು ತೂದಿತ್ತೆ. ಯಾನು ಕುಡ್ಲಡು ಉಪ್ಪುನಗ ಆಯನು ತೂದಿತ್ತೆ. ಮೂರನೆಯದು, ನಾನು ಓದುತ್ತಿದ್ದಾಗ ಅವನು ಟಿವಿ ನೋಡುತ್ತಿದ್ದ. ಯಾನು ಓದೊಂದುಪ್ಪುನಗ ಆಯಿ ಟಿವಿ ತೂವೊಂದಿತ್ತೆ. ಯಾನು ಓದೊಂದುಪ್ಪುನಗ ಆಯಿ ಟಿವಿ ತೂವೊಂದಿತ್ತೆ. ನಾಲ್ಕನೆಯದು, ನಿನ್ನ ಬಸ್ಸು ಬರುವಾಗ ನಾನು ನಿನಗೆ ಕಾಯುತ್ತಿರುತ್ತೇನೆ. ನಿನ್ನ ಬಸ್ಸು ಬನ್ನಗ ಯಾನು ನಿಕ್ಕ ಕಾತೊಂದುಪ್ಪುವೆ. ನಿನ್ನ ಬಸ್ ಬನ್ನಗ ಯಾನು ನಿಕ್ಕ ಕಾತೊಂದುಪ್ಪುವೆ. ಐದನೆಯದು, ನಾನು ಬೆಂಗಳೂರಿಗೆ ವಾಪಸ್ಸು ಹೋಗುವಾಗ ತುಳು ಕಲಿತಿರುತ್ತೇನೆ. ಯಾನು ಬೆಂಗಳೂರಿಗೂ ಪಿರಪೋನಗ ತುಳು ಕಲ್ತುದುಪ್ಪುವೆ. ಯಾನು ಬೆಂಗಳೂರಿಗೂ ಪಿರಪೋನಗ ತುಳು ಕಲ್ತುದುಪ್ಪುವೆ. ಸರಿ, ಈಗ ಇನ್ನಷ್ಟು ವಾಕ್ಯಗಳನ್ನು ನೋಡುವ. ಯಾನು ತೂನಗ ಆಲು ಪೋವೊಂದಿತ್ತಲ್. ನಾನು ನೋಡಿದಾಗ ಅವಳು ಹೋಗುತ್ತಿದ್ದಳು. ಯಾನು ತೂನಗ ಆಲು ಪೋವೊಂದಿತ್ತಲ್. ಎನ್ನ ದೋಸ್ತಿ ಬನ್ನಗ ಯಾನು ಜಿತದಿತ್ತೆ. ನನ್ನ ಸ್ನೇಹಿತ ಬಂದಾಗ ನಾನು ಮಲಗಿದ್ದೆ. ಎನ್ನ ದೋಸ್ತಿ ಬನ್ನಗ ಯಾನು ಜಿತದಿತ್ತೆ. ಯಾನು ಪೋನಗ ಅಕುಲು ಓದೊಂದಿತ್ತೇರ್. ನಾನು ಹೋದಾಗ ಅವರು ಓದುತ್ತಿದ್ದರು. ಯಾನು ಪೋನಗ ಅಕುಲು ಓದೊಂದಿತ್ತೇರ್. ಯಾನು ಓದೊಂದುಪ್ಪನಗ ಕರೆಂಟ್ ಪೋಂಡು. ನಾನು ಓದುತ್ತಿರುವಾಗ ಕರೆಂಟ್ ಹೋಯಿತು. ಯಾನು ಓದೊಂದುಪ್ಪನಗ ಕರೆಂಟ್ ಪೋಂಡು.
ಆಯಲೆಪ್ಪುನಗ ಬತ್ತಿಜೆ. ಅವನು ಕರೆದಾಗ ಬರಲಿಲ್ಲ. ಆಯಲೆಪ್ಪುನಗ ಬತ್ತಿಜೆ. ಯಾನಿಲ್ಲಡುಪ್ಪುನಗ ಟಿವಿ ತೂಂದುಪ್ಪುವೆ. ನಾನು ಮನೆಯಲ್ಲಿರುವಾಗ ಟಿವಿ ನೋಡುತ್ತಿರುತ್ತೇನೆ. ಯಾನು ಇಲ್ಲಡು ಉಪ್ಪುನಗ ಟಿವಿ ತೂವೊಂದುಪ್ಪುವೆ. ಯಾನು ಊರಿಗೆ ಬಂದಾಗ ನಿಕ್ಕು ತಿಕ್ಕುವೆ. ನಾನು ಊರಿಗೆ ಬಂದಾಗ ನಿನಗೆ ಸಿಗುತ್ತೇನೆ. ಯಾನು ಊರಿಗೂ ಬನ್ನಗ ನಿಕ್ಕು ತಿಕ್ಕುವೆ. ಯಾನು ಪನ್ನಗ ಈಕೇಂಡಿಜ. ನಾನು ಹೇಳಿದಾಗ ನೀನು ಕೇಳಲಿಲ್ಲ. ಯಾನು ಪನ್ನಗ ಈಕೇಂಡಿಜ. ನಮ್ಮ ಎಲ್ಲ ತಿಕ್ಕನಗ ಪಾತೆರ್ಗ. ನಾವು ನಾಳೆ ಸಿಗುವಾಗ ಮಾತನಾಡೋಣ. ನಮ್ಮ ಎಲ್ಲ ತಿಕ್ಕನಗ ಪಾತೆರ್ಗ. ಯಾನು ಲೆಪ್ಪುನಗ ಬಲ. ನಾನು ಕರೆದಾಗ ಬಾ. ಯಾನು ಲೆಪ್ಪುನಗ ಬಲ. ಅಕುಲು ಬೇಲೆ ಮಲ್ಪುನಗ ಪದಪಣೊಂದಿತ್ತೇರು. ಅವರು ಕೆಲಸ ಮಾಡುವಾಗ ಹಾಡುತ್ತಿದ್ದರು. ಅಕುಲು ಬೇಲೆ ಮಲ್ಪುನಗ ಪದಪಣೊಂದಿತ್ತೇರು. ಯಾನು ಪಾತೆರ್ನಗ ಮನಿಪಂದೆ ಕುಲ್ಲು. ನಾನು ಮಾತನಾಡುವಾಗ ಸುಮ್ಮನಿರು. ಯಾನು ಪಾತೆರ್ನಗ ಮನಿಪಂದೆ ಕುಲ್ಲು. ಉನ್ನಗ ಪಾತೆರೊಡ್ಚಿ. ಊಟ ಮಾಡುವಾಗ ಮಾತನಾಡಬೇಡ. ಉನ್ನಗ ಪಾತೆರೊಡ್ಚಿ. ನಿಕ್ಕು ಪುರ್ಸೊತ್ತಾನಗ ಫೋನ್ ಮಲ್ಪು. ನಿನಗೆ ಸಮಯ ಸಿಕ್ಕಾಗ ನನಗೆ ಫೋನ್ ಮಾಡು. ನಿಕ್ಕು ಪುರ್ಸೊತ್ತಾನಗ ಫೋನ್ ಮಲ್ಪು. ಸರಿ, ಇವಿಷ್ಟು ಮೊದಲನೆಯ ವಿಧ. ಕನ್ನಡದಲ್ಲಿ ಕೃದಂತ ವಿಶೇಷಣಗಳಿಗೆ ಆಗ ಪ್ರತ್ಯಯವನ್ನು ಸೇರಿಸಿ ರಚಿಸಿದ ಪದಗಳಿಗೆ ಸಮನಾಗಿ ತುಳುವಿನಲ್ಲಿ ಈ ವಿಧಾನವನ್ನೇ ಉಪಯೋಗಿಸಲಾಗುತ್ತದೆ. ತುಳುವಿನಲ್ಲಿ ಈ ರೀತಿಯ ಪದಗಳನ್ನು ರಚಿಸಲು ಇನ್ನೊಂದು ವಿಧಾನವಿದೆ. ಕೃದಂತ ವಿಶೇಷಣ ಪ್ಲಸ್ ಅಪಗ. ಅಪಗ ಅಂದರೆ ಆವಾಗ ಅಥವಾ ಆಗ. ಈ ವಿಧಾನ ಕನ್ನಡದಂತೆ ಇದೆ. ಕನ್ನಡದಲ್ಲಿ ಹೇಗೆ ಆಗ ಎಂಬ ಕ್ರಿಯಾವಿಶೇಷಣವನ್ನು ಕೃದಂತ ವಿಶೇಷಣಗಳಿಗೆ ಸೇರಿಸಲಾಗುತ್ತದೆ, ಹಾಗೆಯೇ ತುಳುವಿನಲ್ಲಿ ಅಪಗ ಎಂಬ ಕ್ರಿಯಾವಿಶೇಷಣವನ್ನು ಕೃದಂತ ವಿಶೇಷಣಗಳಿಗೆ ಸೇರಿಸಬೇಕು. ಹಾಗೆ ಇವುಗಳು ಕನ್ನಡದಂತೆ ಕಾಲಸೂಚಕ ಪದಗಳಾಗಿವೆ, ಆದರೆ ಹೆಚ್ಚಾಗಿ ಭೂತಕಾಲದಲ್ಲಿ ಮಾತ್ರ ಉಪಯೋಗಿಸಲ್ಪಡುತ್ತದೆ. ಉದಾಹರಣೆಗೆ, ಬರು ಅಂದರೆ ಬರು. ಬರ್ಪಿನ ಎಂಬುದು ವರ್ತಮಾನ ಕಾಲದ ಕೃದಂತ ವಿಶೇಷಣ. ಬರ್ಪಿನ ಪ್ಲಸ್ ಅಪಗ ಬರ್ಪಿನಪಗ ಅಂದರೆ ಬರುವಾಗ. ಬತ್ತಿನ ಎಂಬುದು ಭೂತಕಾಲದ ಕೃದಂತ ವಿಶೇಷಣ. ಬತ್ತಿನ ಪ್ಲಸ್ ಅಪಗ ಬತ್ತಿನಪಗ ಅಂದರೆ ಬಂದಾಗ. ತೂ ಅಂದರೆ ನೋಡು. ತುಯಿನ ಎಂಬುದು ಭೂತಕಾಲದ ಕೃದಂತ ವಿಶೇಷಣ. ತುಯಿನ ಪ್ಲಸ್ ಅಪಗ ತುಯಿನಪಗ ಅಂದರೆ ನೋಡಿದಾಗ. ಪನು ಅಂದರೆ ಹೇಳು. ಪಂಡಿನ ಪ್ಲಸ್ ಅಪಗ ಪಂಡಿನಪಗ ಅಂದರೆ ಹೇಳಿದಾಗ. ಯಾನು ಲೆತ್ತಿನಪಗ ಆಯೆ ಬತ್ತಿಜೆ. ನಾನು ಕರೆದಾಗ ಅವನು ಬರಲಿಲ್ಲ. ಯಾನು ಲೆತ್ತಿನಪಗ ಆಯೆ ಬತ್ತಿಜೆ. ಯಾನು ತುಯಿನಪಗ ಅವಳು ಏರ್ಲ ಇತ್ತಿಜೇರು. ನಾನು ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಯಾನು ತುಯಿನಪಗ ಅವಳು ಏರ್ಲ ಇತ್ತಿಜೇರು. ಆರು ಇಲ್ಲಡೆ ಬತ್ತಿನಪಗ ಯಾನಿತ್ತಿಜೆ. ಅವರು ಮನೆಗೆ ಬಂದಾಗ ನಾನು ಇರಲಿಲ್ಲ. ಆರು ಇಲ್ಲಡೆ ಬತ್ತಿನಪಗ ಯಾನಿತ್ತಿಜೆ. ಹಾಗೆ ಇದನ್ನು ನಿಷೇಧಾರ್ಥಕ ಕೃದಂತ ವಿಶೇಷಣಗಳೊಂದಿಗೂ ಕೂಡ ಉಪಯೋಗಿಸಬಹುದು. ಉದಾಹರಣೆಗೆ, ಬರು ಅಂದರೆ ಬರು. ಬರಂದಿನ ಎಂಬುದು ನಿಷೇಧಾರ್ಥಕ ಕೃದಂತ ವಿಶೇಷಣ. ಬರಂದಿನ ಪ್ಲಸ್ ಅಪಗ ಬರಂದಿನಪಗ ಅಂದರೆ ಬರದಾಗ. ತೂ ಅಂದರೆ ನೋಡು. ತೂವಂದಿನ ಪ್ಲಸ್ ಅಪಗ ತೂವಂದಿನಪಗ ನೋಡದಾಗ. ಪನು ಅಂದರೆ ಹೇಳು. ಪನಂದಿನ ಪ್ಲಸ್ ಅಪಗ ಪನಂದಿನಪಗ ಹೇಳದಾಗ. ಮಲ್ಪು ಅಂದರೆ ಮಾಡು. ಮಲ್ಪಂದಿನ ಪ್ಲಸ್ ಅಪಗ ಮಲ್ಪಂದಿನಪಗ ಅಂದರೆ ಮಾಡದಾಗ. ಉಪ್ಪು ಅಂದರೆ ಇರು. ಉಪ್ಪಂದಿನ ಪ್ಲಸ್ ಅಪಗ ಉಪ್ಪಂದಿನಪಗ ಅಥವಾ ಇಜ್ಜಂದಿನ ಪ್ಲಸ್ ಅಪಗ ಇಜ್ಜಂದಿನಪಗ ಅಂದರೆ ಇರದಾಗ ಅಥವಾ ಇಲ್ಲದಾಗ. ಯಾನು ಇಜ್ಜಂದಿನಪಗ ದಾದಾಂಡು. ನಾನು ಇಲ್ಲದಾಗ ಏನಾಯಿತು. ಯಾನು ಇಜ್ಜಂದಿನಪಗ ದಾದಾಂಡು. ಯಾನು ಬರಂದಿನಪಗ ಎನ್ನ ಬೇಲೆ ಈರು ಮಲ್ಪುಲೆ. ನಾನು ಬರದಾಗ ನನ್ನ ಕೆಲಸ ನೀವು ಮಾಡಿರಿ. ಯಾನು ಬರಂದಿನಪಗ ಎನ್ನ ಬೇಲೆ ಈರು ಮಲ್ಪುಲೆ. ಆರು ಪಾತೆರಂದಿನಪಗ ಯಾನು ಪಾತೆರುವೆ. ಅವರು ಮಾತನಾಡದಾಗ ನಾನು ಮಾತನಾಡುತ್ತೇನೆ. ಆರು ಪಾತೆರಂದಿನಪಗ ಯಾನು ಪಾತೆರುವೆ.
ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ತುಳುವಿನಲ್ಲಿ ಷರತ್ತುವಾಚಕ ವಾಕ್ಯಗಳನ್ನು ನೋಡುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.